ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಅರುಣಾ ಮಸಾಲಾ, ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ರೈಸ್, ಶಶಿ ಸೋಪ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಸರ್ಫಾ ಕೋಟ್ಸ್, ಎಂಪಿ ಸಿಲ್ಕ್ಸ್, ಮೀಕೂಲ್ ಇಂಜಿನ್ ಆಯಿಲ್, ಜೆಪಿ ಲೈಟಿಂಗ್ ಅಂಡ್ ಇಂಟೀರಿಯರ್ಸ್. ಅಜ್ಜಿ ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ್ದು, ತುಂಬಾ ಒಳ್ಳೇದು. ಹೌದಾ ಅಮ್ಮ? ಹೌದು ಮಗು, ಇದು ಶುದ್ಧ ಹಾಗೂ ರುಚಿಕರ. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಶುದ್ಧ, ರುಚಿಕರ, ಆರೋಗ್ಯಕರ. ಹಲೋ, ನಮಸ್ತೆ, ನಮಸ್ಕಾರ. ನಮ್ಮ ಟಿವಿ ನೋಡ್ತಾ ಇರುವಂತಹ ಸಮಸ್ತ ವೀಕ್ಷಕರಿಗೆ ಕರಾವಳಿಗರ ಮನೆಗೆದ್ದ ಅಡುಗೆ ಮನೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿದ್ದಾರೆ ಟ್ರೈ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲಾ, ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ರೈಸ್, ಶಶಿ ಸೋಪ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್ ಹಾಗೂ ಸರ್ಫಾ ಕೋಟ್ಸ್. ಎನಿವೇಸ್ ವೀಕ್ಷಕರೇ, ನಿಮ್ಮನ್ನೆಲ್ಲ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿದ್ದಾರೆ ಪ್ರಜ್ಞಾಪಿತ ಬ್ರಹ್ಮಕುಮಾರಿಯ ಈಶ್ವರಿ ವಿಶ್ವವಿದ್ಯಾನಿಲಯದ ಚೆನ್ನಮ್ಮ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದೆ. ಓಕೆ, ಸೊ ಮೇಡಮ್, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಏನು ಅಡಿಗೆ ಹೇಳ್ಕೊಡ್ತೀರಾ ಸ್ಪೆಷಲ್? ಇದು ಹುರಕ್ಕಿ ಹೋಳಿಗೆ ಅಂತ ಹೇಳ್ತಾರ. ಯಾವುದು? ಇದಕ್ಕೆ ನೆವಣಕ್ಕಿ ಮತ್ತು ಕಡಲೆಬೇಳೆ. ನೆವಣಕ್ಕಿ ಮತ್ತೆ ಕಡಲೆಬೇಳೆ. ಒಂದು ಲೋಟ ನೆವಣಕ್ಕಿಗೆ ಒಂದು ಅರ್ಧ ಲೋಟ ಕಡಲೆಬೇಳೆ. ಓಕೆ, ಸೊ ಹೋಳಿಗೆ ಮಾಡ್ತಾ ಇರೋದು. ವಾವ್, ಹಬ್ಬದ ವಾತಾವರಣ. ಸೂಪರ್. ಅಡಿಗೆನ ಶುರು ಮಾಡೋಣ. ಓಕೆ, ಮೊದಲಿಗೆ ಏನ್ ಕೊಡ್ಲಿ ನಿಮ್ಗೆ? ಮೊದಲೇ ಇದನ್ನ ಬೆಲ್ಲ ಎಲ್ಲ ಕರಗಿಸ್ಬೇಕಂದ್ರೆ. ಓಕೆ, ಸರಿ. ಹಾ, ನೀರು ಹಾಕ್ಲಾ? ಓಕೆ, ಸ್ವಲ್ಪ ಸೊ ಬೆಲ್ಲನ ಇದಕ್ಕೆ ಹಾಕ್ತಾ ಇದೀವಿ. ಬೆಲ್ಲ ಇದಕ್ಕೆ ಹಾಕ್ತಿದೀವಿ. ನೆವಣಕ್ಕಿ ಮತ್ತೆ ಕಡಲೆಬೇಳೆ ಹೋಳಿಗೆ ಎರಡು ಅದನ್ನ ಚೆನ್ನಾಗಿ ಹುರ್ಕೋಬೇಕು ಮೊದಲೇ. ಓಕೆ, ಹುರಿದು ಆಮೇಲೆ ಅದನ್ನ ಹಿಟ್ಟು ಮಾಡ್ಬೇಕು. ಓಕೆ, ಒಂದ್ ಸೈಡ್ ಅಲ್ಲಿ ನೆವಣಕ್ಕಿಯನ್ನ ಚೆನ್ನಾಗಿ ಹುರಿಬೇಕು, ಕಡಲೆಬೇಳೆ ಎರಡು ಮಿಕ್ಸ್ ಮಾಡ್ಬೇಕು. ಓಕೆ, ಮಿಕ್ಸ್ ಮಾಡಿ ಅದನ್ನ ಮಿಕ್ಸಿಯಲ್ಲಿ ಹಿಟ್ಟು ಮಾಡೋದು. ಓಕೆ, ಸೊ ಪೌಡರ್ ತರ ಆಗ್ಬೇಕು ಅದು. ಓಕೆ, ಅದನ್ನ ಒಂದು ಕಡೆ ಇಟ್ಕೊಂಡು ಆಮೇಲೆ ನಾವು ಈ ಬೆಲ್ಲವನ್ನ ಈ ರೀತಿ ಕರಗಿಸ್ಬೇಕು. ಇದು ಆಫ್ ಮಾಡೋದಾ? ಒಂದು ಸ್ವಲ್ಪ ತಣ್ಣಗಾದ ಮೇಲೆ ಇದಕ್ಕೆ ಹಿಟ್ಟು ಹಾಕೋದು, ತಿರುಗಿಸೋದು. ಅಷ್ಟೇ ಅಲ್ಲಿಗೆ ಆಯ್ತು. ಮತ್ತೆ ಆಮೇಲೆ ಹೋಳಿಗೆ ಹಿಟ್ಟೆಲ್ಲ ಕಲಿಸ್ಲಿಕ್ಕೆ. ಓಕೆ ಓಕೆ, ಸೊ ಇದು ಇವಾಗ ತಣ್ಣಗಾಗಿದೆ. ಈಗ ಇದನ್ನ ಹಾಕಿ ಮಿಕ್ಸ್ ಮಾಡೋದು. ಓಕೆ, ಇದು ನೆವಣಕ್ಕಿ ಮತ್ತು ಕಡಲೆ ಬೀಜ. ಓಕೆ, ಹುರಿದಿರುವಂಥದ್ದು. ಹಾ, ಹಿಟ್ಟು ಹಾಕ್ತಾ ಇದೀವಿ. ಓಕೆ, ಮೊದಲಿಗೆ ಎರಡನ್ನು ಹುರಿದು ಅನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿರುವಂತಹ ಹಿಟ್ಟು ನಮ್ಮ ಬೆಲ್ಲದ ಪಾಕದ ಜೊತೆ ಆಡ್ ಮಾಡ್ತಾ ಇದೀವಿ. ಓಕೆ, ಒಲೆಯನ್ನು ಆಫ್ ಮಾಡಿದ ನಂತರ ಮಾಡ್ತಾ ಇರೋದಲ್ವಾ? ಗಟ್ಟಿ ಆಗುತ್ತೆ. ಓಕೆ, ಇದು ನಮ್ಮ ಚಪಾತಿ ಹಿಟ್ಟಿನ ಅದಕ್ಕೆ ಬರ್ಬೇಕಾ, ಆ ತರ ಬರ್ಬೇಕಾ? ಫಸ್ಟಿಗೆ ಇಲ್ಲ, ಇದನ್ನ ಬೆಲ್ಲ ಕರಗಿಸಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ರೆಡಿ ಮಾಡ್ಕೋಬೇಕು. ಓಕೆ, ಈ ಹಿಟ್ಟಿಗೆ ನಾವು ಒಂದು ಸ್ವಲ್ಪ ಅದಕ್ಕೆ ಏಲಕ್ಕಿ ಪುಡಿ ಎಲ್ಲ ಉದುರಿಸಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಅದು ಹಿಟ್ಟನ್ನ ಮೊದಲೇ ನಾವು 1 ಗಂಟೆ ಕಾಲಿಸಿಡ್ಬೇಕು, ಚೆನ್ನಾಗಿ ಆಗುತ್ತದೆ. ಹಾಗೆ ಮಾಡಿ ಚೆನ್ನಾಗಿರೋದಿಲ್ಲ. 1 ಗಂಟೆ ಮೊದಲೇ ಅದು ಹಿಟ್ಟನ್ನ ಮೈದಾ ಹಿಟ್ಟು ಅಷ್ಟೇ ಕಲಸೋದು, ಮತ್ತೇನಾಗುತ್ತೆ ಮಿಕ್ಸ್ ಮಾಡೋದು. ಓಕೆ, 1 ಗಂಟೆ ಮೊದಲು ಮೈದಾ ಹಿಟ್ಟನ್ನ ನೀರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕಲಸಿಡಬೇಕು. ಸ್ವಲ್ಪ ಎಣ್ಣೆ ಹಾಕಬಹುದು. ಎಣ್ಣೆ, ಓಕೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಎಣ್ಣೆನ ಸ್ವಲ್ಪ ಆಡ್ ಮಾಡ್ಕೋಬಹುದು. ಗಟ್ಟಿ ಇರೋದಿಲ್ಲ, ಸ್ವಲ್ಪ ಮೆತ್ತಗೆ ಸಾಧಾರಣ ಇರಬೇಕು. ಓಕೆ, ಹಾ.
ಇವಾಗ ನೀವು ಕಲ್ಸ್ಬಿಟ್ಟು ತಂದಿದ್ದೀರಾ? ತಂದಿದ್ದೀವಿ. ಇದನ್ನೆಲ್ಲ ಮಾಡ್ಲಿಕ್ಕೆ ಎಣ್ಣೆ ಬೇಕು, ಎಣ್ಣೆ ಹಚ್ಚಿ ಅದನ್ನು ಲಟ್ಟಿಸ್ಬೇಕು, ಓಕೆ. ಆಮೇಲೆ ತುಂಬೋದು. ಹೌದಾ? ಸೊ ಎಣ್ಣೆ ಬೌಲ್ಗೆ ಹಾ, ಹಾಕ್ಬಿಟ್ಟು ಎಣ್ಣೆ ಸ್ವಲ್ಪ ಹಾಕಿ. ಎಸ್, ನಾವು ಉಪಯೋಗಿಸುವಂತಹ ಎಣ್ಣೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಈಗ ಚೆನ್ನಾಗೆಲ್ಲ ಇದನ್ನು ಏನು ಮಾಡ್ಕೋಬೇಕು, ಅಗಲ ಹಾಳೆ ಮಾಡ್ಕೋಬೇಕು. ಹೀಗೆ ಈ ರೀತಿ ಮಾಡಿ ಆಮೇಲೆ ಅದರೊಳಗೆ ಅದರ ಹಿಟ್ಟನ್ನಿಟ್ಟು ತುಂಬಬೇಕು. ಓಕೆ. ಸೊ ಮಾಡಿಟ್ಟಿರುವಂತಹ ಹೂರಣವನ್ನ ಇದರೊಳಗೆ ಹಾಕಿಬಿಟ್ಟು ತುಂಬಬೇಕು. ಈ ರೀತಿ ಇದರಲ್ಲೇ ಓಕೆ. ಹಿಟ್ಟಿನಲ್ಲೇ ಚೆನ್ನಾಗಿ ರೆಡಿ ಮಾಡ್ಕೋಬೇಕು. ಓಕೆ. ಕಂಪ್ಲೀಟ್ ಕವರ್ ಮಾಡಿಬಿಟ್ಟು ಲಟ್ಟಿಸ್ಕೊಳ್ಬೇಕು. ಓಕೆ. ಒಂದು ಕಡೆ ನೀವು ಎಣ್ಣೆ ಕಾಯಲ್ಲಿ ಇಡ್ಬೋದಾ? ಓಕೆ. ಸೊ ಹಾಗಿದ್ರೆ ಒಂದ್ ಕಡೆಯಲ್ಲಿ ಎಣ್ಣೆ ಬಿಸಿಯಲ್ಲಿ ಎಣ್ಣೆಗೆ ಹಾಕಬೇಕು. ಸೊ ನಮ್ಮ ಕಾರ್ಯಕ್ರಮದಲ್ಲಿ ಉಪಯೋಗಿಸುವಂತಹ ಎಣ್ಣೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಇದನ್ನ ಲಟ್ಟಿಸುವಾಗ ಏನು ಹಿಟ್ಟು ಅದ್ರ ಜೊತೆಗೆ ಆಡ್ ಮಾಡ್ಲಿಕ್ಕಿಲ್ಲ, ಬರೀ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಜೊತೆ ಎಣ್ಣೆ ಲಟ್ಟಿಸೋದು. ಓಕೆ. ಹಾ. ನಮ್ದೆಲ್ಲ ಹುಬ್ಳಿ ಕಡೆ ಜಾಸ್ತಿ ಮಾಡೋದು ಇದು. ಯಾವುದು? ಹುಬ್ಳಿ ಕಡೆ ಎಲ್ಲ ಮಾಡ್ತಾರೆ. ಹುಬ್ಳಿ ಕಡೆ. ಓಕೆ. ಇದನ್ನು ಜಾಸ್ತಿ ಮಾಡ್ತಾರೆ ಹೋಳಿಗೆ. ಓಕೆ. ಸೊ ನಿಮ್ಮ ಇದ್ದ ಊರು ಹುಬ್ಳಿ? ಹುಬ್ಳಿ. ಹೌದಾ? ಓಕೆ. ಸೊ ಇವಾಗ ಇಲ್ಲಿ ಎಷ್ಟು ಸಮಯ ಆಯಿತು, ನೀವು ವರ್ಷ ಆಯಿತು? ಇಲ್ಲಿಗೆ 6 ವರ್ಷ ಆಯಿತು ಮಂಗಳೂರಿಗೆ ಬಂದು. ಮಂಗಳೂರಿಗೆ ಬಂದು 6 ವರ್ಷ. ಓಕೆ. ಹಾಂ. ಹಾಕೋದಾ? ಅದು ಕರೀಲಿಕ್ಕೆ ಹಾಂ. ಸೊ ನಾನು ಅಂದ್ಕೊಂಡೆ ಹೋಳಿಗೆ ಅಂದ ತಕ್ಷಣ ಯೂಶುವಲಿ ದೊಡ್ಡ ಹೋಳಿಗೆ ಬಂದು 2 ಮಡಿಕೆ ಮಾಡಿರ್ತೀವಿ. ಬೇರೆ. ಓಕೆ. ಇದು ಅದು ಇದು ಐಟಮ್ ಬೇರೆ. ಓಕೆ. ಹಾಂ. ಅದು ಇದು ಹುಬ್ಳಿ ಸ್ಪೆಷಲ್ ಅಲ್ವಾ? ಸೊ ಇದು ಹೆಚ್ಚಾಗಿ ನಿಮ್ಮ ಕಡೆ ಹಬ್ಬಗಳಲ್ಲಿ ಮಾಡ್ತಾರಾ ಹೇಗೆ, ಅಥವಾ ತಿಂಗಳಿಗೊಂದ್ಸರಿ ವಾರಕ್ಕೊಂದ್ಸರಿ ಆ ಥರ ಮಾಡ್ತಾ ಇರ್ತೀರಾ? ಹಬ್ಬದಲ್ಲಿ ಮಾಡೋದು. ಹಬ್ಬದಲ್ಲಿ ಜಾಸ್ತಿ. ಓಕೆ. ನಾವೆಲ್ಲ ಪ್ರಸಾದವನ್ನು ಗುರುವಾರಕ್ಕೊಂದ್ಸಲ ಮಾಡ್ತೇವೆ. ಓಕೆ. ಓ, ಜಾಸ್ತಿ ಫ್ರೈ ಆಗ್ಬೇಕಂತಿಲ್ಲ ಅಲ್ವಾ? ಬಿಳಿ ಕಲರಲ್ಲೇ ಇರುತ್ತೆ. ಓಕೆ. ಸೊ ಮಂಗಳೂರು ಬರೋಕ್ಕಿಂತ ಮುಂಚೆ ತಾವು ಹುಬ್ಳಿಯಲ್ಲೇ ಇದ್ರಾ ಅಥವಾ ಬೇರೆ? ಎಲ್ಲ ಕಡೆಗೆ ಟ್ರಾನ್ಸ್ಫರ್ ಆಗ್ತಾ ಇರ್ತೀರಾ? ಓಕೆ. ಇದು ನೋಡೋದಕ್ಕೆ ಪೂರಿ ತರ ಕಾಣುತ್ತೆ, ಬಟ್ ತಿನ್ನೋವಾಗ ಟೇಸ್ಟ್ ಅಂತೂ ಡಿಫ್ರೆಂಟ್ ಆಗಿ ಇರುತ್ತೆ ಅಂದ್ಕೊಂಡಿದ್ದೀನಿ. ಆಫ್ ಮಾಡ್ಲಾ? ಬಿಸಿ ತಿಂದ್ರೆ ಚೆನ್ನಾಗಿರುತ್ತದೆ. ಹೌದಾ? ಓಕೆ. ನೋಡೋಣ ಬಿಸಿ ಬಿಸಿ ಆಗಿರುವಂತಹ ಹೋಳಿಗೆ ನೋಡೋಣ, ಟೇಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಬಿಸಿ ಬಿಸಿ ಆಗಿರುವಂತಹ ನವಣೆ ಹಾಗೂ ಕಡಲೆಕಾಯಿ ಹೋಳಿಗೆ ಅಂತೂ ಸೂಪರ್ ಆಗಿ ರೆಡಿ ಆಗಿದೆ. ಅಂಡ್ ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇರುವಾಗಲೇ ತಿಂದ್ರೆ ಟೇಸ್ಟ್ ಅಂತ ಹೇಳಿದ್ದಾರೆ. ಬಟ್ ಅದಕ್ಕಿಂತ ಮುಂಚೆ ಹೇಗ್ ಮಾಡೋದು ನೋಡ್ಕೊಂಬನ್ನಿ. ನವಣೆ ಹೋಳಿಗೆ ತಯಾರಿಸೋ ವಿಧಾನ: ಮೊದಲು ಸ್ವಲ್ಪ ನೀರಿಗೆ ಬೆಲ್ಲ ಹಾಕಿ ಕರಗಿಸಿಕೊಳ್ಳಿ. ನಂತರ ನವಣೆ ಹಾಗೂ ಕಡಲೆಬೇಳೆಯನ್ನು ಹುರಿದ ಪುಡಿ ಹಾಕಿ ಕಲಸಿ ಹೂರಣ ತಯಾರಿಸಿಕೊಳ್ಳಿ. ಆನಂತರ ಮೈದಾ ಅಂಟನ್ನು ಲಟ್ಟಿಸಿ ಹೂರಣ ತುಂಬಿ ಮತ್ತೊಮ್ಮೆ ಲಟ್ಟಿಸಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಮ್ಮಣ್ಣ ಬರುವವರೆಗೂ ಕರಿದರೆ ನವಣೆ ಹೋಳಿಗೆ ಸವಿಯಲು ಸಿದ್ಧ. ಎಸ್ ವೀಕ್ಷಕರೇ, ಬಿಸಿ ಬಿಸಿ ಆಗಿರುವಂತಹ ಹೋಳಿಗೆ ಏನೋ ರೆಡಿ ಆಯ್ತು. ಬಟ್ ನಾನಂತೂ ವೇಟ್ ಮಾಡ್ತಾ ಇದ್ದೀನಿ ಟೇಸ್ಟ್ ಮಾಡೋದಕ್ಕೆ. ಬಟ್ ಟೇಸ್ಟ್ ಮಾಡೋದಕ್ಕೆ ಅಲ್ಲಿ ಇನ್ನೊಂದು ರೆಸಿಪಿ ಇದ್ರೆ ಮಾತ್ರ ಪಕ್ಕಾ ಪರ್ಫೆಕ್ಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಪುಟಾಣಿ ಬ್ರೇಕ್ ತಗೊಂಡು ಬೇಗ ವಾಪಸ್ ಬರ್ತೀನಿ, ಕಾಯ್ತಾ ಇರಿ.
ತರ ಕ್ರಿಸ್ಪಿ ಆಗಿರುವಂತಹ ಅಡಿಗೆಗಳನ್ನ ಕೂಡ ನೀವು ಅವಾಗ ಮಾಡ್ತಾ ಇರ್ತೀರಾ ನಿಮ್ಮ ಸಂಸ್ಥೆಯಲ್ಲಿ? ವಾರಕ್ಕೊಂದ್ಸಲ ಏನು ಸ್ವೀಟ್ ಖಾರ ಏನು ಮಾಡ್ತಾ ಇರ್ಬೇಕು. ಓಕೆ. ಎಲ್ಲರಿಗೆ ಪ್ರಸಾದ ಕೊಡ್ತಾ ಇರ್ತೀವಿ. ವಿರಾಮದ ನಂತರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಪ್ರೀತಿಯಿಂದ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮದ ಕೋ ಸ್ಪಾನ್ಸರ್ ಆಗಿದ್ದಾರೆ ಟ್ರೈ ಟೇಸ್ಟಿ ಅಂಡ್ ಟ್ರಸ್ಟೆಡ್ ಅರುಣ ಮಸಾಲಾ, ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ರೈಸ್, ಶಶಿ ಸೋಪ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್ ಹಾಗೂ ಸರ್ಫಾ ಕೋಡ್ಸ್. ಎನಿವೇಸ್ ವೀಕ್ಷಕರೇ, ನಿಮ್ಮನ್ನೆಲ್ಲ ಒನ್ಸ್ ಅಗೇನ್ ವೆಲ್ಕಮ್ ಮಾಡ್ತಾ ನಮ್ಮ ಗೆಸ್ಟ್ ಅನ್ನ ಕೂಡ ಮತ್ತೊಂದ್ಸರಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಅಂಡ್ ನೋಡೋಣ ಬನ್ನಿ ಯಾವ ರೆಸಿಪಿ ನೆಕ್ಸ್ಟ್ ಹೇಳ್ಕೊಡ್ತಾರೆ, ಕೇಳೋಣ ಬನ್ನಿ. ಮೇಡಮ್ ಒನ್ಸ್ ಅಗೇನ್ ವೆಲ್ಕಮ್ ನಿಮ್ಗೆ. ಅಂಡ್ ಹೋಳಿಗೆನ ಮತ್ತೆ ಲಾಸ್ಟ್ಗೆ ಟೇಸ್ಟ್ ಮಾಡೋಣ ಅಂತ ಇಟ್ಟಿದೀವಿ. ಇವಾಗ ನೆಕ್ಸ್ಟ್ ಯಾವ ರೆಸಿಪಿ ಹೇಳ್ಕೊಡ್ತಾ ಇದು ಇದ್ದೀರಾ? ಅಲಸಂದೆ ವಡೆ ಅಂತೆ. ಅಲಸಂದೆ ವಡೆ. ವಡೆ. ಓಕೆ, ಸೂಪರ್. ಅಂಡ್ ಸ್ವಲ್ಪ ಕ್ರಿಸ್ಪಿ ಅಲ್ವಾ? ಆಗ್ಲೇ ಸ್ವೀಟ್ ಆಯ್ತು, ಇವಾಗ ಕ್ರಿಸ್ಪಿ. ಇವಾಗ ಹೆಂಗ್ ಶುರು ಮಾಡೋದು ಅಡ್ಗೆ? ಅದು ಅಲಸಂದೆ ಬೇಳೆ ಎಲ್ಲ ನೆನಕಿರ್ತೇವೆ. ಅದು 2-3 ಗಂಟೆ ನೆನಿಬೇಕು. ಅಲಸಂದೆ ಬೀಜ ಬೇಳೆ ಬೇಳೆ 3-4 ಗಂಟೆ ನೆನೆಸಿಡ್ಬೇಕು. ಓಕೆ, ಹಾ. ಆಮೇಲೆ ಅದನ್ನೆಲ್ಲ ನೀರೆಲ್ಲ ತೆಗೆದು ಸ್ವಲ್ಪ ಮೆಣಸಿನಕಾಯಿ ಹಾಕಿ ಮಿಕ್ಸಿ ಮಾಡೋದು. ಓಕೆ, ಡನ್. ಇವಾಗ ಮೊದಲಿಗೆ ಮಿಕ್ಸಿ ಮಾಡ್ಲಿಕ್ಕಾ? ಆಮೇಲೆ ಅದಕ್ಕೆ ಕೊಬ್ಬರಿ, ಶುಂಠಿ, ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ. ಓಕೆ, ಮಾಡೋಣ. ಸೂಪರ್. ಅಂತೂ ಕ್ರಿಸ್ಪಿ ಆಗಿರುವಂಥದ್ದು ವಡೆ ತಿನ್ನುವಂತಹ ಭಾಗ್ಯ ಇದೆ ಇವಾಗ. ಹಾ. ಸೊ ನೆನ್ಸಿಟ್ಟಿರುವಂತಹ ಅಲಸಂಡೆ ಬೇಳೆ. ಇದಕ್ಕೆ ನೀರನ್ನ ಮಿಕ್ಸಿ ಹಾಕಬಾರ್ದು, ಮಿಕ್ಸ್ ಮಾಡಬಾರ್ದು. ಹಾ, ಅರೆ ಹಾಗೆ ಮಿಕ್ಸಿಲಿ ರುಬ್ಬುವಾಗ ನೀರು ಹಾಕ್ಲಿಕ್ಕಿಲ್ಲ. ಹಾಕಬಾರ್ದು. ಓಕೆ. ನೀರು ಹಾಕಿದ್ರೆ ಮಾಡಲಿಕ್ಕೆ ಬರೋದಿಲ್ಲ. ಸೊ ಅದರ ಜೊತೆ ಕಾಯಿ ಮೆಣಸು ಅದೆಲ್ಲ ಹಾಗೆ ಮಿಕ್ಸಿ ಮಾಡ್ಬೋದು. ಓಕೆ, ಅದು ಮತ್ತೆನಾ? ಹಾ. ಇದು ಹೇಗೆ ಚೆನ್ನಾಗಿ ಪೇಸ್ಟ್ ಆಗ್ಬೇಕಾ? ಇಲ್ಲ, ಉದರ ಇರಬೇಕು. ಉದ್ರ. ಓಕೆ, ಹಾ. ಸಾಕಾಗತ್ತಾ? ಓಕೆ. ಇದು ಒಂದು ಬೌಲ್ ಬೇಕಾ? ಸೊ ಇವಾಗ ಇದಕ್ಕೆ ನೀರು ಹಾಕ್ಲಿಕ್ಕಿಲ್ಲ. ನೀರು ಹಾಕ್ಬೋದೇ? ನೀರು ಹಾಕ್ಲಿದ್ರೆ ಅದು ಬರೋದೇ ಇಲ್ಲ. ಓಕೆ, ಓಕೆ. ಸೊ ವಡೆ ಹೋಗ್ಬಿಟ್ಟು ಆನಂತರ ಪೋಡಿ ಸಮಥಿಂಗ್ ಆ ಥರ ಆಗುತ್ತೆ. ಸ್ವಲ್ಪ ಉಪ್ಪು, ಸ್ವಲ್ಪ ಇಂಗು. ಏನದು? ಇಂಗು. ಓಕೆ, ಹಾ. ಸ್ವಲ್ಪ ಶುಂಠಿ ಸ್ವಲ್ಪ ಶುಂಠಿ ಹಾಕ್ಬೇಕು. ಓಕೆ, ಹಾ. ಇದು ಕೊಬ್ಬರಿ, ಚಿಕ್ಕ ಕೊಬ್ಬರಿ ಮಾಡಿ, ಕೊತ್ತಂಬರಿ. ಏನದು ಲಾಸ್ಟ್? ಅದು ಕರಿಬೇವು. ಓಕೆ, ಡನ್. ಹಾ. ಸೊ ಒಂದ್ ಸೈಡ್ ಎಣ್ಣೆ ಬಿಸಿಗೆ ಇಡುವನಾ? ಎಣ್ಣೆ ಬಿಸಿ. ಓಕೆ. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ. ಓಕೆ, ಸರಿ. ಹಾ. ಓ, ಹಾಗೆ ತಟ್ಬಿಟ್ಟು ಒಂದು ತೂತು ಮಾಡೋದು. ಓಕೆ. ಅಂಡ್ ಈ ತರ ಕ್ರಿಸ್ಪಿ ಆಗಿರುವಂತಹ ಅಡಿಗೆಗಳನ್ನ ಕೂಡ ನೀವು ಅವಾಗ ಮಾಡ್ತಾ ಇರ್ತೀರಾ ನಿಮ್ಮ ಸಂಸ್ಥೆಯಲ್ಲಿ? ವಾರಕ್ಕೊಂದ್ಸಲ ಏನು ಸ್ವೀಟ್ ಖಾರ ಏನು ಮಾಡ್ತಾ ಇರ್ಬೇಕು. ಓಕೆ. ಎಲ್ಲರಿಗೆ ಪ್ರಸಾದ ಕೊಡ್ತಾ ಇರ್ತೀವಿ. ಒಂದ್ಸಲ ಬನ್ನಿ ನಮ್ಮ. ಖಂಡಿತ. ಎಲ್ಲ ಎಣ್ಣೆ ಕೂಡ ಬಿಸಿಯಾಗಿದೆ. ಎಲ್ಲ ಚೆನ್ನಾಗಿದೆ. ಮಿಕ್ಸ್ ಮಾಡಿಕೊಂಡು ಅದು ಚೆನ್ನಾಗಿ ಅಗಲ ಮಾಡಿ ಅದಕ್ಕೊಂದು ತೂತು ಮಾಡಿ
ಆಮೇಲೆ ಎಣ್ಣೆಲಿ ಬಿಡೋದು. ಓಕೆ ಸರಿ. ಜಾಸ್ತಿ ನೆನೆಬಿಟ್ಟಿದೆ, ನಮ್ಮ ತಡ ಆಯ್ತಲ್ಲ. ಸೊ ಈ ಥರ ವಡೆ ಜೊತೆಗೆ ಬೇರೆ ಏನೆಲ್ಲ ಮಾಡ್ತೀರಾ ಕ್ರಿಸ್ಪಿ ಆಗಿರೋದು ಅಂತ ಹೇಳಿದರೆ? ಒಳ್ಳೆ ಇದಕ್ಕೆ ಮತ್ತೆ ಚಟ್ನಿ ಮಾಡ್ಕೋಬಹುದು, ಚಟ್ನಿ ಕೊಬ್ಬರಿ ಚಟ್ನಿ. ಓಕೆ, ಹಾಂ, ಚೆನ್ನಾಗಿ ಒಳ್ಳೇದಾಗಿ ಇದಕ್ಕೆ ಇದ್ರ ಜೊತೆಗೆ ಓಕೆ ಕೊಬ್ಬರಿ ಚಟ್ನಿ. ಕಲರ್ ಟರ್ನ್ ಆಗ್ಬೇಕಲ್ವಾ? ಚೇಂಜ್ ಚೇಂಜ್ ಆಗಬೇಕು. ಆಗಿ ಓಕೆ, ಗೋಲ್ಡನ್ ಕಲರ್ ಬರಬೇಕು ಅಲ್ವಾ? ಓಕೆ. ಸೊ ಕಲರ್ ಅಲ್ಲಿ ಕಾಣ್ತಾ ಇದೆ ಇವಾಗ. ಅದರ ನಡುವೆ ಒಂದು ಹಸಿರು ಎಲೆಗಳು ಸಿಗ್ತಾ ಇದೆ, ನೋಡೋಣ. ಇದ್ರ ಬಗ್ಗೆ ಆಗಿದೆಯಾ? ಆಫ್ ಮಾಡ್ಲಾ? ಅಲಸಂದಿ ಬೇಳೆಯಿಂದ ಏಡಿ ಮಾಡಿರುವಂಥದ್ದು. ಓಕೆ, ಸೊ ಅಲಸಂದೆ ಬೇಳೆ ವಡೆ ರೆಡಿ ಆಗಿದೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್ ವೀಕ್ಷಕರೇ, ಸೂಪರ್ ಆಗಿರುವಂತಹ ಅಲಸಂದೆ ಬೇಳೆಯಲ್ಲಿ ಮಾಡಿರುವಂತಹ ವಡೆ ಇಲ್ಲಿದೆ. ಅಂಡ್ ಬಿಸಿ ಬಿಸಿ ಇದೆ, ಇವಾಗಲೇ ತಿಂದರೆ ಕ್ರಿಸ್ಪಿಯಾಗಿ ವಾವ್ ಏನೋ ಚೆನ್ನಾಗಿರುತ್ತೆ. ಸೊ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಟೇಸ್ಟ್ ಮಾಡೋಣ, ಬಟ್ ಅದಕ್ಕಿಂತ ಮುಂಚೆ ಹೇಗೆ ಮಾಡೋದು ಒಂದ್ಸರಿ ಫಟಾಫಟ್ ನೋಡ್ಕೊಂಡು ಬನ್ನಿ. ಅಲಸಂದೆ ವಡೆ ತಯಾರಿಸುವ ವಿಧಾನ. ಮೊದಲು ನೆನೆಸಿದ ಅಲಸಂದೆ ಬೇಳೆಗೆ ಹಸಿಮೆಣಸು ಸೇರಿಸಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹಿಂಗು ಪುಡಿ, ಹೆಚ್ಚಿಟ್ಟ ಶುಂಠಿ, ಕೊಬ್ಬರಿ ಚೂರು, ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿ ಚಿಕ್ಕ ಚಿಕ್ಕ ವಡೆ ತಟ್ಟಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿದರೆ ಅಲಸಂದೆ ವಡೆ ಸವಿಯಲು ಬಲು ರುಚಿಕರ. ಓಕೆ ಮೇಡಮ್, ಎರಡು ಸೂಪರ್ ರೆಸಿಪಿಯನ್ನು ರೆಡಿ ಆಯಿತು. ಒಂದು ಸ್ವೀಟ್ ಆಗಿರುವಂಥದ್ದು, ಒಂದು ಕ್ರಿಸ್ಪಿ ಆಗಿರುವಂಥದ್ದು. ಇವಾಗ ಟೇಸ್ಟ್ ಮಾಡೋಣ, ನೀವು ಕೂಡ ತಗೊಳ್ಳಿ. ಆ್ಯಂಡ್ ಮೊದಲಿಗೆ ಹೋಳಿಗೆನ ಟೇಸ್ಟ್ ಮಾಡೋಣ. ಸ್ವೀಟ್ ಆಗಿರುವಂಥದ್ದು. ಒಳಗಿಂದ ಸ್ವೀಟ್ ಸಿಗ್ತಾ ಇದೆ, ಹೊರಗಡೆಯಿಂದ ಜಾಸ್ತಿ ಸ್ವೀಟ್ ಗೊತ್ತಾಗಲ್ಲ. ಎರಡು ಕಾಂಬಿನೇಷನ್ ಅಂತ ಹೇಳಿದ್ರೆ, ಅಯ್ಯೋ ಜಾಸ್ತಿ ಸ್ವೀಟ್ ತಿಂತಿದ್ದೀನಿ ಅಂತಲ್ಲ ಭಯ ಪಡೋಂಗೆ ಇಲ್ಲ. ಎರಡು ಚೆನ್ನಾಗಿ ಮಿಕ್ಸಪ್ ಆಗಿದೆ, ಚೆನ್ನಾಗಿದೆ ಮೇಡಮ್. ಆ್ಯಂಡ್ ನೆಕ್ಸ್ಟ್ ಕ್ರಿಸ್ಪಿ ಆಗಿರುವಂಥದ್ದು ಅಲಸಂಡೆ ಬೀಜದ ವಡೆ. ಬಿಸಿ ಬಿಸಿ ಇದೆ. ಇದು ಸೂಪರ್. ಇದ್ರ ಜೊತೆಗೆ ಇನ್ನು ಚಟ್ನಿ ಆ ತರದ್ ಏನಾದ್ರು ಸಾಸ್ ನಮ್ಗೆ ಅದೆಲ್ಲ ಏನಾದ್ರು ಇದ್ರೆ ಮತ್ತಷ್ಟು ಸೂಪರ್ ಆಗಿರುತ್ತೆ. ಎಸ್ ಮೇಡಮ್, ಸೂಪರ್. ಅಂಡ್ ಇದ್ರ ಜೊತೆ ಕೊಬ್ಬರಿ ಸಿಗ್ತಾ ಇದೆ ತಿನ್ನುವಾಗ, ಅಂಡ್ ಕೊತ್ತಂಬರಿ ಸೊಪ್ಪು ಲೈಟ್ ಅಲ್ಲಿ ಒಂದು ಒಳ್ಳೆ ಫ್ಲೇವರ್ ಸಿಗ್ತಾ ಇದೆ. ನನ್ಗಂತೂ ಸೂಪರ್ ಆಗಿತ್ತು, ಖುಷಿ ಆಯ್ತು. ನಿಮ್ಗೆ ಹೇಗೆ ಅನಿಸ್ತು? ನಮಗೂ ಇಲ್ಲೆಲ್ಲ ಕರೆಸಿದ್ರಲ್ಲ, ನಮ್ಗೆ ಪಾಪನ ಸಂದೇಶ ಎಲ್ಲ ಕಡೆಗೆ ಮುಟ್ಲಿ ಅಂತ ನಮಗೂ ಭಾಳ ಖುಷಿ ಆಯಿತು. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಎರಡು ಒಳ್ಳೆ ರೆಸಿಪಿ, ಒಂದು ಸ್ವೀಟ್, ಒಂದು ಕ್ರಿಸ್ಪಿ ರೆಸಿಪಿನ ಹೇಳ್ಕೊಟ್ಟಿದ್ದೀರಾ. ಅದಕ್ಕೋಸ್ಕರ ನಿಮಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್, ಹಾಗೇನೆ ಡಬಲ್ ಸ್ಟಾರ್ ರೈಸ್ ಅವ್ರ ಕಡೆಯಿಂದ ಕೂಡ ಒಂದು ಸೂಪರ್ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇವತ್ತಿನ ಎಪಿಸೋಡ್ ಅಲ್ಲಂತೂ ನಾವು ಸ್ವೀಟ್ ಹಾಗೇನೆ ಕ್ರಿಸ್ಪಿ ಆಗಿರುವಂತಹ ಎರಡು ರೆಸಿಪಿನ ತಿಳ್ಕೊಂಡ್ವಿ ಅಲ್ವಾ. ಸದ್ಯಕ್ಕೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಎರಡು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ.
ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಅರುಣಾ ಮಸಾಲಾ, ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ರೈಸ್, ಶಶಿ ಸೋಪ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಸರ್ಫಾ ಕೋಟ್ಸ್, ಎಂಪಿ ಸಿಲ್ಕ್ಸ್, ಮೀಕೂಲ್ ಇಂಜಿನ್ ಆಯಿಲ್, ಜೆಪಿ ಲೈಟಿಂಗ್ ಅಂಡ್ ಇಂಟೀರಿಯರ್ಸ್. ಅಜ್ಜಿ ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ್ದು, ತುಂಬಾ ಒಳ್ಳೇದು. ಹೌದಾ ಅಮ್ಮ? ಹೌದು ಮಗು, ಇದು ಶುದ್ಧ ಹಾಗೂ ರುಚಿಕರ. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಶುದ್ಧ, ರುಚಿಕರ, ಆರೋಗ್ಯಕರ.